ದುಬೈಯಲ್ಲಿ ಜರುಗಿದ ಏಷ್ಯನ್ ಬೆಂಚ್ ಪ್ರೆಸ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತವನ್ನ ಪ್ರತಿನಿಧಿಸಿದ ಚಿನ್ನದ ಪದಕ ಗಳಿಸಿದ ಕರಾವಳಿಯ ಹೆಮ್ಮೆಯ ಕ್ರೀಡಾಪಟುಗಳಿಗೆ ಮಂಗಳೂರಿನಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ನಗರದ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ ವೇಳೆಯಲ್ಲಿ ಮೇಯರ್ ಕೆ ಭಾಸ್ಕರ್ ಪೂರಿ ಸೇರಿದಂತೆ ಅಧಿಕಾರಿಗಳು ಕ್ರೀಡಾಪಟುಗಳನ್ನು ಸ್ವಾಗತಿಸಿದರು. ರಾಷ್ಟ್ರೀಯ ತರಬೇತುದಾರರಾದ ಸತೀಶ್ ಕುದ್ರೋಳಿ ಅವರು ಕ್ರೀಡಾಪಟುಗಳ ಸಾಧನೆಗಳಿಗೆ ಸಂತಸವನ್ನ ವ್ಯಕ್ತಪಡಿಸಿದರು. 11 ಚಿನ್ನದ ಪದಕ, 14 ಬೆಳ್ಳಿ ಪದಕ, 10 ಕಂಚು ಪದಕವನ್ನ ಗಳಿಸಿದ್ದಾರೆ. ಅಬಕಾರಿ ನಿರೀಕ್ಷಕರಾಗಿರುವ ಸತೀಶ್ ಕುದ್ರೋಳಿ ಅವರಿಗೆ ರಾಜ್ಯ ಸರ್ಕಾರದಿಂದ ಅನುಮತಿ ಹಾಗೂ ರಜೆ ಸಿಗದ ಹಿನ್ನೆಲೆಯಲ್ಲಿ ಈ ಬಾರಿ ಸ್ಪರ್ಧೆ ಮಾಡಲು ಸಾಧ್ಯವಾಗಿಲ್ಲ ಎಂದು ಕ್ರೀಡಾಪಟು ವಿನ್ಸೆಂಟ್ ಪ್ರಕಾಶ್ ಕಾರ್ಲೋ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ದುಬೈಯಲ್ಲಿ ಸೆಪ್ಟೆಂಬರ್ 18 ರಿಂದ 24 ತನಕ ಏಷ್ಯನ್ ಬೆಂಚ್ ಪ್ರೆಸ್ ಪವರ್ ಲಿಫ್ಟಿಂಗ್ ಸ್ಪರ್ಧೆ ನಡೆದಿತ್ತು. ಸೆಪ್ಟೆಂಬರ್ 18 ರಿಂದ 24 ತಾರೀಕು ತನಕ ದುಬೈಯಲ್ಲಿ ಜರುಗಿದಂಥ ಏಷ್ಯನ್ ಬೆಂಚ್ ಪ್ರೆಸ್ ಸ್ಪರ್ಧೆಯಲ್ಲಿ ನಮ್ಮ ಭಾರತ ತಂಡವು ಭಾಗವಹಿಸಿತ್ತು. ಅದರಲ್ಲಿ ಕರ್ನಾಟಕದ 25 ಕ್ರೀಡಾಪಟುಗಳು ಭಾಗವಹಿಸಿ ಒಟ್ಟು 11 ಚಿನ್ನ, 14 ಬೆಳ್ಳಿ ಹಾಗೂ 10 ಕಂಚಿನ ಪದಕ ಜಯಿಸಿ ನಮ್ಮ ಭಾರತಕ್ಕೆ ಕೀರ್ತಿ ತಂದಿರುತ್ತಾರೆ. ಈ ಒಂದು ಸ್ಪರ್ಧೆಯಲ್ಲಿ ನನಗೆ ಭಾಗವಹಿಸಲಿಕ್ಕೆ ನನ್ನ ಇಲಾಖೆಯಿಂದ ಅನುಮತಿ ದೊರೆಯದ ಕಾರಣ ನಾನು ಭಾಗವಹಿಸಿರುವುದಿಲ್ಲ. ಉತ್ತಮ ನಿರೀಕ್ಷೆಯಲ್ಲಿದ್ದ ನಮ್ಮ ತಂಡ ಒಳ್ಳೆಯ ಫಲಿತಾಂಶವನ್ನು ನೀಡಿದೆ. ಆದರೆ ಇನ್ನೂ ಹೆಚ್ಚಿನ ಒಳ್ಳೆಯ ಫಲಿತಾಂಶವನ್ನು ನೀಡಬಹುದಿತ್ತು. ನಮಗೆಲ್ಲರಿಗೂ ಸ್ವಲ್ಪ ನಿರಾಸೆಯಾಗಿದೆ. ಮುಂದಿನ ದಿನಗಳಲ್ಲಿ ಇಂತಹ ಒಂದು ಪರಿಸ್ಥಿತಿ ಬಾರದಾಗೆ ನಮ್ಮ ಸರ್ಕಾರ ಎಚ್ಚರ ವಹಿಸಬೇಕಾಗಿ ಈ ಸಂದರ್ಭದಲ್ಲಿ ನಾನು ಸರ್ಕಾರದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಮತ್ತು ನಮ್ಮ ಎಲ್ಲ ಕ್ರೀಡಾಪಟುಗಳಿಗೆ, ಇಂದು ನಮ್ಮ ದೇಶದ ಕೀರ್ತಿಯನ್ನು ಎತ್ತಿ ಹಿಡಿದಂಥ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 18 ರಿಂದ 25ರವರೆಗೆ ದುಬೈಯಲ್ಲಿ ಜರುಗಿದ ಏಷ್ಯನ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಇಲ್ಲಿಗೆ ಇವತ್ತು ಬರ್ತಾ ಇದ್ದೇವೆ. ತುಂಬ ಮಂದಿಗೆ ನಮ್ಮಲ್ಲಿ ಮೆಡಲ್ ಆಗಿದೆ. ಆದರೆ ಉತ್ತಮ ರೀತಿಯ ಮೆಡಲ್ ಗಳಿಕೆಯಲ್ಲಿ ವಿಫಲರಾಗಿದ್ದೇವೆ. ಯಾಕೆ ಅಂತೇಳಿದರೆ ನಮಗೆ ನಮ್ಮ ಭಾರತ ದೇಶ ತಂಡದ ತರಬೇತುದಾರರಾದ ಶ್ರೀ ಸತೀಶ್ ಕುಮಾರ್ ಕುದ್ರೋಳಿ ಸರ್ ಇವರಿಗೆ ಇಲಾಖೆಯಿಂದ ಅನುಮತಿ ದೊರೆಯದ ಕಾರಣ ಅವರು ಸದರಿ ಸ್ಪರ್ಧೆಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ. ನಾವು ಎಲ್ಲ ತರಬೇತುದಾರ ಇಲ್ಲದೆ ಗೈರುಹಾಜರಿಯಲ್ಲಿ ಉತ್ತಮವಾದ ಒಂದು ಸಾಧನೆಯನ್ನು ಮಾಡಲು ನಾವು ವಿಫಲರಾಗಿದ್ದೇವೆ. ಕೆಲವರಿಗೆ ಬ್ರೌನ್ಸ್ ಮೆಡಲ್ ಸಿಕ್ಕಿದೆ, ಬೆಳ್ಳಿ ಪದಕ ಸಿಕ್ಕಿದೆ. ಈ ಪದಕ ಅವರ ನಿರೀಕ್ಷೆಗಿಂತ ಇನ್ನೂ ಉತ್ತಮ ರೀತಿಯಲ್ಲಿ ಮಾಡ್ಬೋದಿತ್ತು ನಮ್ಮ ತರಬೇತುದಾರರು ಇದ್ದಿದ್ದರೆ. ಹಾಗಾಗಿ ನಮಗೆ ತರಬೇತುದಾರ ಇಲ್ಲದೆ ಉತ್ತಮ ರೀತಿಯ ಪದಕವನ್ನು ಪಡೆಯಲಿಕ್ಕೆ ಆಗಲಿಲ್ಲ ಅನ್ನೋದು ತುಂಬ ನಿರಾಸೆ ಆಗ್ತಾಯಿದೆ.